ನಾರಿಯರ ಓಟ. ಓಕೆ ನಮಸ್ತೆ ಮಾತಾಡಿಗಳ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಶೇಷ ವ್ಲಾಗ್ಸ್. ಫ್ರೆಂಡ್ಸ್ ಯಾನಿನಿ ಒಂಜಿ ಕಾರ್ಯಕ್ರಮ ಕೊಡೊಂದುಲ್ಲೆ ಓಪಂಡ ಕೆಸರಡೊಂಜಿ ದಿನ ಉಚ್ಚಾಯ ಅಂದು ಅವು ಎಂಕ್ಲ ಹೆಣ್ಮಕಜ ಗ್ರಾಮದ ಬಜಕೂಡ್ಲು ಪನ್ಪುನ ಜಾಗದ ನಡತಾರೆ ಉಂಡು ಅಂಚ ಅದು ಯಾನು ಫಸ್ಟ್ ಟೈಮ್ ಕೆಸರ ಕಂಡುಡೊಂಜಿ ಪಂಡ ಕಂಡುಡೊಂಜಿ ದಿನ ಕಾರ್ಯಕ್ರಮನು ತೂಡೊಂದುಲ್ಲೆ ಇಂದು 2ನೇ ವರ್ಷ ಅಲ್ಪ ಮನ್ಪೇರು ಬೊಕ್ಕ ಎಂಚಿನ ಪೂರ ಈ ಕಂಡುಡು ಎಂಚಿನ ಗುಬ್ಬುನ ಪೂರ ತೂಡುಂಡು ಇತ್ತದ ಕಾಲುಡು ಕೆಸರಡು ಒಂಜಿ ದಿನ ಅಂತ ಪಂಡದ ಉಚ್ಚಾಯದ ಒಂಜಿ ಲೆಕ್ಕ ಮಂತೊಂದುಲ್ಲೇರು ದುಂಬು ಪಂಡ ಕೆಸರಡಿ ಪ್ರತಿ ಒಂಜಿ ದಿನ ಆದಿತ್ತುಂಡು ಇತ್ತೆ ಅಂಚಿನ ಅಲ್ಪ ಒಂಜಿ ದಿನ ಕಂಡುಡು ಒಂದು ಮನ್ಪು ನಾಡಿ ಮುಟ್ಟ ಇರ್ತದುಂಡು ಅಂಡ ತೂಕ ಎಂಚಿನ ಪೂರ ಕಾರ್ಯಕ್ರಮ ಮಂತದಿರು ದಾನ ವಿಷಯ ತೂಕ ಪೊಯ್ ತೂಕ ಭಾವ ಭಾರತ ಮಾತೆಯ ಗೌರವವನ್ನು ಕಾಪಾಡತಕ್ಕಂಥ ಭಾರತೀಯ ಸ್ವಯಂ ಸೇವಕ ಅಧ್ಯಕ್ಷರಾಗಿರುವಂತಹ ಪ್ರಕಾಶ್ ಶೆಟ್ಟಿ ಕುಡ್ವ ಇವರು ನೀಡಿ ನಿಮ್ಮೆಲ್ಲರ ಪ್ರೀತಿಯನ್ನು ಮೆರೆಯುತ್ತಾ ಇದ್ದೇವೆ. ಅಭಿನಂದನೆಗಳು ಹಿರಿಯರೇ. ಅಮೃತ ದೀಪ ಪೆರ್ಲ ಅನ್ನುವಂಥದ್ದು ಸುಮಾರು 4 ವರ್ಷಗಳ ಹಿಂದೆ ಮೊಳಕೆಯೊಡೆದು ನಮ್ಮ ಜಾತಿ ತಲೆಮಾರು ತಿರುವು ಆಲೋಚನೆ ಮಂತೊಂದಿತ್ತಲ್ಲ ಕಂಡದು ಮಾತ ಇಲ್ಲದಕ್ಕೂ ಸೇರ್ದು ಬೆನ್ನಿದ ಬೇಲೆ ಮಂತೊಂದಿದ್ದೇವೆ. ಅವೇ ನಮ್ಮ ಆರೋಗ್ಯಗೂ ಎಡ್ಡೆ ಮಂತೊಂದಿತ್ತಿನ ಪಂಪನಂಚಿನ ಪಾತ್ರ ದುಂಬುದಕ್ಕಲು ಪಂಪನಕ್ಕೆ ಅಂತ ಸಾಧಿಸಬಲ್ಲೆ ಅನ್ನುವಂತಹ ಎದೆಗಾರಿಕೆಯುಳ್ಳ ಧೀರ ವನಿತೆ ಶ್ರೀಮತಿ ಶೋಭಾ ಸುರೇಂದ್ರನ್ ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. നമസ്കാരം. എനിക്ക് കന്നഡയിൽ കുറെ കാര്യങ്ങൾ സംസാരിക്കണം എന്നുണ്ടെങ്കിലും അതറിയാത്തത് കൊണ്ട് ഞാൻ മലയാളത്തിൽ തന്നെ 1-2 കാര്യങ്ങൾ മാത്രം. ഒരുപാട് ആളുകൾ ഇരിക്കുന്ന വേദിയാണ്, സമയക്കുറവുണ്ട്, കൊച്ചുകുട്ടികൾ ഉൾപ്പെടെയുള്ളവര് ഇവിടെ നിൽക്കുകയാണ് കളി കാണാൻ. മാസമാണ്, കർക്കിടക മാസത്തിന്റെ അവസാന ഘട്ടത്തിലാണ് നമ്മൾ എത്തി നിൽക്കുന്നത്. നേരത്തെ സൂചിപ്പിച്ചതുപോലെ കൃഷിയിലേക്ക് മടങ്ങുക എന്നുള്ള വലിയ ഒരു ദൗത്യം കൂടി ഈ കർക്കിടക മാസത്തിന്റെ ആചരണത്തിൽ വരുന്നുണ്ട്. ഇനി ചിങ്ങം വരാൻ പോവുകയാണ്. അപ്പൊ ചിങ്ങമാസം എന്ന് പറയുന്നത് ഒരു വലിയ ഉത്സവമായിട്ട് നമ്മൾ എല്ലാവരും ആഘോഷിക്കുന്നതിന്റെ മുന്നോടിയായിട്ട് ഈ കർക്കിടക മാസത്തിലെ കൃഷിയെ നെഞ്ചേറ്റിക്കൊണ്ട് മുന്നോട്ട് പോകുന്ന ഒരു പരിപാടി. അവരുടെ വീടും എത്രമാത്രം പ്രിയപ്പെട്ടതാണോ അത് തന്നെയാണ് പൂർവികർ പറഞ്ഞത്. നമ്മൾ നമ്മുടെ വീടിനെ സ്നേഹിക്കുന്നത് സംസ്കൃതത്തില് വ്യക്തി ജീവിതത്തിൽ നിന്ന് സാമൂഹിക പറയുന്നത്, അവിടെയാണ് ധർമ്മം എന്ന് പറയുന്നത്. ആ ധർമ്മം എന്താണ്? എനിക്കും നിൽക്കും. എന്നാൽ മതത്തിനേക്കാൾ മുകളിൽ എല്ലാവരും ഒരുമിച്ചു ചേർന്നുകൊണ്ട് ഉത്സവങ്ങൾ ആചരിക്കുമ്പോ, എല്ലാവരും ഒരുമിച്ചു ചേർന്നുകൊണ്ട് നമ്മുടെ പൂർവ്വസൂരികളുടെ സംസ്കാരത്തെ പകർത്തി നമ്മൾ ഇവിടെ കൂടുന്നതിനെയാണ് ഉത്സവം എന്ന് പറയുന്നത്. ചേർത്തുകൊണ്ട് ഏറെ ദൂരം മുന്നോട്ട് പോകാൻ നിങ്ങൾക്ക് കഴിയട്ടെ എന്നും പ്രാർത്ഥിച്ചുകൊണ്ട് ഞാൻ എന്റെ കൊച്ചുവാക്കുകൾ നിർത്തുന്നു. വന്ദേ മാതരം. ಪದ್ಮನಾಭ ಸುವರ್ಣ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಆಗಮಿಸಿ ನಮ್ಮ ಅವ್ರಿಗೆ ಹೇಳಿದ್ರೆ ಕ್ರೀಡಾಕೂಟ ಹೇಗಿರ್ಬೇಕು ಅಂತ ಹೇಳಿದ್ರೆ ಎಲ್ಲ ಅತಿಥಿಗಳು ಪರವಾಗಿಲ್ಲ, ಯಾರು ತಪ್ಪು ತಿಳಿಬಾರ್ದು. ಒಂದು ವಾಕ್ಯತೆ ಹೇಳಬೇಕು ನಾವು. ಐ ಡಿಕ್ಲೇರ್ ದಿಸ್ ಮೀಟ್ ಓಪನ್. ನಾನು ಕ್ರೀಡಾಕೂಟವನ್ನ ಉದ್ಘಾಟನೆ ಮಾಡ್ತೇನೆ ಅಂತ. ಮತ್ತು ಭಾಷಣ ಇರಬಾರ್ದು. ಆಕ್ಚುಲಿ ಈ ಗದ್ದೆ ಇಲ್ಲಿ ಬದುಕಿದೆಯಾ ನಿಮ್ದು? ಹಾಗಾಗಿ ಅಮೃತ ದೀಪ ಸಂಸ್ಥೆಯವರು ಯಾಕೆ ಕೆಸರು ಕಂಡ ಉಚ್ಚಯ ಮಾಡಿದ್ದಾರೆ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ಈ ಭೂಮಿಯೊಟ್ಟಿಗೆ ನಮ್ಗೆ ಸಂಬಂಧ ಇದೆಯಲ್ಲ, ತಾಯಿ ಹೇಳುವಂತ ಸಂಬಂಧ ಇದೆಯಲ್ಲ, ಅದನ್ನು ನೆನಪು ಮಾಡಿಕೊಳ್ಬೇಕು. ಹೀಗೆ ಬಂಧಿಸಿ ನನ್ನ ಮಾತು ಮುಗಿಸ್ತೇನೆ. ಬೋಲೋ ಭಾರತ್ ಮಾತಾ ಕಿ. ಕೆಸರು ಕಂಡ ಉಚ್ಚಾಯ ಬಂದು
ನಮ್ಮನ ಪಾತೆರ ಜಾಸ್ತಿ ಅಂಡ ಈ ಕೆಸರು ಕಂಡ ಮುಚ್ಚಯ್ಯ ಪಂಪಿನ ಪುದರ್ಗ ಅರ್ಥ ಇಪ್ಪುಜಿ. ಸೊ ಅಂಚದು ಮಾತೆರೆಗ್ಲ ಕಾಂಡದ ಸೊಲ್ಲೆಲು ಪನದು ತುಳುನಾಡದ ಬಗ್ಗೆ ಎಂಕನ ಹಿರಿಯರು ಒಂಚು ಪಾತೆರ ಪಂಪಿರರು. ತುಳುನಾಡು ಪಂಡ ಸತ್ತಿಗೆದಾದ ಮಲ್ಲ ಹರಿವಾಣದಾತು ಉರುಟು ಅಂಚನೆ ಪಣವುದಾತು ಪೊರ್ಲುದ ನಾಗ ನಡೆ ಇತ್ತಿನಂಚಿನ ದೈವಲಿನ ಬೂಡು ನಮ್ಮ ತುಳುನಾಡು ಬಂದು. ವಿಶ್ವದ ಎಲ್ಲಾ ರಾಷ್ಟ್ರಗಳು ತಮ್ಮದೇ ಆದ ನೆಲ ಜಲದ ಜಾನಪದ ಕಲೆ ಸಂಸ್ಕೃತಿ ಪರಂಪರೆಗಳನ್ನು ಒಳಗೊಂಡಿದೆ. ಇತರ ರಾಷ್ಟ್ರಗಳನ್ನು ಹೋಲಿಸಿದಾಗ ಭಾರತ ತುಸು ವಿಭಿನ್ನವಾಗಿಯೇ ಕಾಣುತ್ತದೆ. ಇದಕ್ಕೆ ಮುಖ್ಯ ಕಾರಣ ಇಲ್ಲಿರುವ ಆಚಾರ ವಿಚಾರ, ಅಸಂಖ್ಯಾತ ಸಂಸ್ಕೃತಿ, ಪದ್ಧತಿ, ಸಂಪ್ರದಾಯ, ಆಚರಣೆ ಇತ್ಯಾದಿ. ಉನ್ನತ ಹುದ್ದೆಯನ್ನು ಅಲಂಕರಿಸಿರುವಂತಹ ಶ್ರೀಯುತ ಹರಿಶ್ಚಂದ್ರ ನಾಯಕ್ ಅವರ ಕೈಯಿಂದ ವಿದ್ಯಾನಿಧಿಯನ್ನು ಸ್ವೀಕರಿಸುತ್ತಿರುವಂತಹ ಕುಮಾರಿ ಪ್ರೇಕ್ಷಾ ಇವರು ಹಿರಿಯರಾದಂತಹ ಗೌತಮ್ ಪ್ರಸಾದ್ ಶೆಟ್ಟಿ ಹೆಣ್ಮಕ್ಕಜೆ ಇವರಿಂದ ಸ್ವೀಕರಿಸಿಕೊಳ್ಳಬೇಕು. ಹಾಗೆ ಅಮೃತ ದೀಪ ಕೆರ್ಲಾ ಇವರ ಸಾಧನೆ ಖಾಲಿ ಕ್ರೀಡೆ ಅಂತಲ್ಲ, ಸಮಾಜದ ಅಶಕ್ತ ಬಂಧುಗಳಿಗೆ ಸಹಕಾರವನ್ನು ಯಾವ ರೀತಿ ಕೊಡ್ತದೆ ಎಂಬುದನ್ನು ಜನರಿಗೆ ತಿಳಿಸಪಡಿಸುವಂತಹ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಕೆಸರು ಕಂಡ ಉಚ್ಚಯ ಎಂಬಂತಹ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದೆ. ಇದರಲ್ಲಿರತಕ್ಕಂತಹ ಉಳಿಯುವಂತ ಮೊತ್ತವನ್ನ ವಿದ್ಯಾರ್ಥಿಗಳಿಗೋ ಅಥವಾ ಅಸೌಖ್ಯವಾಗಿರತಕ್ಕಂತಹ ಅವರ ಮದ್ದಿಗೂ ಉಪಯೋಗವಾಗುವಂತಹ ರೀತಿಯಲ್ಲಿ ನಾವು ಇದನ್ನು ಉಪಯೋಗಿಸ್ತಿದ್ದೇವೆ. ಕಳೆದ ವರ್ಷದ ಉಳಿದಂತಹ ಹಣವನ್ನ 2 ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬೇಕಾಗಿದ್ದನ್ನು ಕೊಟ್ಟಿದ್ದೇವೆ. ಈ ಅಮೃತ ದೀಪ ಪೆರ್ಲಾ ಇದರ ಆಶ್ರಯದಲ್ಲಿ ಇದುವರೆಗೆ ಸಾಧಾರಣ 30-40 ಸಹಾಯಧನವನ್ನ ಮಾಡಲಾಗಿದೆ. ಇನ್ನು ಮುಂದೆಯೂ ಕೂಡ ಇನ್ನಂತಹ ಸಹಕಾರವನ್ನ ನಿಮ್ಮೆಲ್ಲರಲ್ಲಿ ಯಾಚಿಸಿಕೊಂಡು ನಮ್ಮ ಮುಖಾಂತರ ಅವರಿಗೆ ಈ ಅಮೃತ ದೀಪ ಇದರ ಮುಖಾಂತರ ಅವರಿಗೆ ಯಾರು ಅದಕ್ಕೆ ಅರ್ಹರೋ ಅವರಿಗೆ ಅದನ್ನು ತಲುಪಿಸುವಂತ ಕೆಲಸವನ್ನ ನಾವು ಮಾಡಲಿಕ್ಕೆ ಆ ಮಹಾಲಿಂಗೇಶ್ವರ ನಮಗೆ ಆಶೀರ್ವಾದ ಮಾಡಲಿ. ನಿಮ್ಮೆಲ್ಲರಿಗೆ ನಮ್ಮೊಂದಿಗೆ ಸೇರ್ಲಿಕ್ಕೆ ಸಹಾಯವನ್ನ ನೀಡಲಿಕ್ಕೆ ಆ ದೇವರು ನಿಮಗೂ ಕೂಡ ಆ ಬುದ್ಧಿ ತೋರಿಸಲಿ ಅಂತ ಹೇಳಿ ಇಲ್ಲಿ ಈ ಕಾರ್ಯಕ್ರಮವನ್ನ ಬೆಳಗ್ಗಿನಿಂದ ಸಾಯಂಕಾಲದವರೆಗೆ ಚಂದವಾಗಿ ನಡೆಸಿಕೊಟ್ಟು ನಮ್ಮೊಂದಿಗೆ ನೀವೆಲ್ಲರೂ ಸಹಕರಿಸಬೇಕು ಅಂತ ಹೇಳಿ ನನ್ನೊಂದೆರಡು ಮಾತುಗಳನ್ನ ಕೊನೆಗೊಳಿಸ್ತೀನಿ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ವಿಶೇಷ ಅತಿಥಿಗಳಿಗೆ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ನನ್ನೆಲ್ಲ ಸಹೋದರ ಸಹೋದರಿಯರಿಗೆ ಮೊದಲಾಗಿ ವಂದನೆಗಳನ್ನು ಸಮರ್ಪಿಸುತ್ತಾ, ಅಮೃತ ದೀಪ ಕಾಸರಗೋಡು ಜಿಲ್ಲೆ ಬದುಕಿನ ನಾಳೆಗೆ ಭರವಸೆಯ ಬೆಳಕು ಎಂಬ ಈ ಸಂಘಟನೆಯು ಹಮ್ಮಿಕೊಂಡಿರುವಂತಹ ದ್ವಿತೀಯ ವರ್ಷದ ಕೆಸರುಗದ್ದೆ ಕ್ರೀಡಾಕೂಟ ಅಮೃತ ದೀಪ ಕೆಸರು ಕಂಡ ಉತ್ಸವ 2023 ಈ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿ ಅತಿಥಿ ಅಭ್ಯಾಗತರಿಗೆ ಧನ್ಯವಾದಗಳನ್ನ ಸಮರ್ಪಿಸುವುದಕ್ಕೋಸ್ಕರ ವೇದಿಕೆಯಲ್ಲಿ ಇದೀಗ ಉಪಸ್ಥಿತರಿದ್ದೇನೆ. ಅಮೃತ ದೀಪ ಉತ್ಸವ ಸಮಿತಿ ಮತ್ತು ಅಮೃತ ದೀಪ ಸಂಘಟನೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇನೆ. ಇವರಿಗೆ ಸ್ಮರಣಿಕೆಯನ್ನ ನೀಡಿ ಅಮೃತ ದೀಪ ಪ್ರಧಾನ ಸಂಚಾಲಕರಾದ ಉದಯ್ ಶೆಟ್ಟಿಯರ್ ಬಜಿಕೊಂಡು ಇವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ದೀಪ ಇದರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಕೆಸರುಗದ್ದೆ ಉತ್ಸವ ಸಮಿತಿಯ ಪರವಾಗಿ ತುಂಬ ಹೃದಯದ ಧನ್ಯವಾದ ಇದ್ದೇನೆ. ಇವರಿಗೆ ವಿನೋದ್ ಶೆಟ್ಟಿ ಬಜಿಕೊಂಡು ಇವರು ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕಾಗಿ ಕೇಳಿಕೊಂಡು ಸಮರ್ಪಿಸ್ತಾ ಇದ್ದೇನೆ. ಇವರಿಗೂ ಪದ್ಮನಾಭ ಸುವರ್ಣ ಇವರಿಗೆ ಪುಷ್ಪ ಗಾಗಿ ಹೊಸತ್ತ ವೇದಿಕೆಯಲ್ಲಿದ್ದಾರೆ. ಇವರಿಗೂ ಕೂಡ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇರುವಂತಹ ಆಟಿಕಳಂಜನಿಗೆ ಬಾಗಿನ ಸಮರ್ಪಣೆ.
ಹಾಗಾಗಿ 340 ಅಷ್ಟ ನಿಂಗಲು ಭಾರತದತ್ತ ಮರಿತ ಗಟ್ಟಿ ಮಂಜಾದ ಗೊಬ್ಬು ಉಪ್ಪಿನ ಬಗ್ಗೆ ಮುಖ್ಯ ಉಪ್ಪು ಗಟ್ಟ ಜೋಡಿ ಬಲ್ಲಂಗಾಯ್ತ ಜಪ್ಪು ಉಪ್ಪಳಕ್ಕೆ ತರುವಿ ಅಂತ ಲೋಕ ಸಮಸ್ತ ಸುಖಿನೋ ಭವಂತು ಅನ್ನುವ ಮಾತಿನೊಂದಿಗೆ ಇನ್ನು ಹಾಲು ಎರೆಯುವುದರ ಮೂಲಕ ನೆರವೇರಿಸಲಿಕ್ಕಿದೆ. ವೇಳೆಯಲ್ಲಿ ಮುಹೂರ್ತವಾಗಿ ಗದ್ದೆಗೆ ಹಾಲನ್ನ ಎರೆಯುವಂತಹ ಶುಭ ವೇಳೆ. ದೀಪ ಬೆಳಕಿಂಡಿ ನಮ್ಮ ಬೆಲ್ಲಡಿ ಕೆಸರು ಕಂಡ ಉಚ್ಚಯದ ಪುಲ್ಲುಗೊಬ್ಬಡು. ದುಂಬು ನುಗ್ಗೋ ಏರುತ್ತಾ ಪುಗಿಲಿಗೆ ಇದು ನುಗ್ಗ ನಾಯರ್ಡು ಕಂಡಡತ್ತು ಅಂತಾರೆ. ಇತ್ತೆ ನುಗ್ಗೋನು ಪುಗಿಲ್ದಿದ್ದು ನರಮನೆ ಕಂಡಡಪ್ಪನಂಚಿನ ಒಂಜಿ ಏರುತ್ತಾ ಅಡಪ್ಪನಂಚಿನ ಒಂಜಿ ಸೀನನ್ನು ತೋರಿಸ್ಬೋದಿಲ್ಲೇರು ಬೊಕ್ಕ ನೇಜಿನ ಅಡಪನಲ್ಪ ನೇಜಿನ ಪತ್ತೊಂದು ಡ್ಯಾನ್ಸ್ ಮನ್ಪನಂಚಿನ ಒಂಜಿ ಕಾರ್ಯ ಇತ್ತದ ಕಾಲೋಡ ನಡತೊಂದುಂಡು. ದುಂಬು ನೇಜಿ ರಿಯಲಾದ ನಡವಂತೇರು ಕಂಡಾಡತ್ತು ಅಂತೇರು ಉರಳಿಕೆ ಏನೊಂದಿತ್ತು ಇತ್ತೆ ಅಂಚಿನಲ್ಪ ಇತ್ತೆ ಅಂಚಿನ ಇತ್ತನಲ್ಲ ಮೆಷಿನ್ದನೆ ಪೂರ ನಡುಪುನ ಪೂರ ದುಂಬುದ ಕಾಲದ ನೆಂಪುನು ಮದಪೆರೆ ಬಲ್ಲಿ ನಂಜಿ ಉದ್ದೇಶಡು ಅಮೃತ ದೀಪ ಪೆರ್ಲ ಮಕ್ಕಳು ಕಂಡುಡೊಂಜಿ ಉಚ್ಚಾಯ ಭಾರಿ ಸೋಕುಡೆ ಆಯೋಜನೆ ಮಂತದಿರು. ನಿಜವಾದ ಇದೇನು ತೂವಡಾಯಿನವೇ ಭಾರಿ ಕುಸಿತ ಒಂಜಿ ವಾತಾವರಣ ಮಾತಾಡಿನಲ್ಲ ಒಂಜಿ ಸಂಘಟನೆ ಭಾರಿ ಕುಸಿತ ಸಂಘಟನೆ. ಸೋತನಕ್ಲೆಗ್ ಬೆರಿಸಾಯ ಉಂಟು ನಂಚಿನ ಒಂಜಿ ಬಾರಿ ಮಲ್ಲ ಸಂಘಟನೆ ಆದಿತ್ತಂಡು ಅಮೃತ ದೀಪ ಪೆರ್ಲ. ಅಮೃತ ದೀಪ ಟೀ ಶರ್ಟ್ ಪಾಡ್ದು ಜೋಕ್ಲು ಗೊಬ್ಬುನನ್ನು ತೂಯರ್ನೆ ಭಾರಿ ಖುಷಿ ಆಪುಂಡು. ಡ್ಯಾನ್ಸ್ ಒಂಜಿ ಕಡೆಟ್ ಕೂಡ ಒಂಜಿ ಬೈತ ಸೂಡಿ ತಡ್ಪೆ ಭಾರಿ ಪೊರ್ಲುದ ನೆನಪು ತುಂಬದ ಕಾಲಡು ಹೂ ಪೂರ ಇತ್ತಂಡ ಅವು ಪೂರ ಮೂಲೆಗೆ ಸೇರೋಣಿಕ್ಕೆ ದುಂಬು ಅವೊಂಜಿ ಕೂಡ ಒಂಜಿ ನೆನಪು ಆವಡ್ದು ನಂಜಿ ಉದ್ದೇಶ ಭಾರಿ ಸೋಕದ ಕಾರ್ಯಕ್ರಮ ತೂಲೆ ಫ್ರೆಂಡ್ಸ್. ಸಮಸ್ತ ಬಂಧುಲೇನೆ ಅರ್ತಿ ಬಿರ್ತಿಡೆ ಮೋಕ್ಷಿಡೆ ಎದುಕೊಲಂಬು ಇತ್ತೆ ಆರಂಭವನ್ನುಂಡು ಒಪ್ಪುದ ಪಂಚು ಏರ್ಪುರ ಉಪಹಾರನ ಸ್ವೀಕಾರ ಮಲ್ಪವಾಗಿಲ್ಲ ಹಾಗೆ ಉಪಹಾರನ ಸ್ವೀಕಾರ ಮಲ್ಪೇನದು ಪಂಚವರ್ಣದ ಪಕ್ಷದ ಮಂಡ ಈಲಮ್ಮು ತಿರುಗುರಾಡ್ ಅವೇತು ಆಚಾರ ವಿಚಾರಗಳ ಮಟ್ಟೆಲೆಡ ಕಟ್ಟುಂಡು ಮುಲ್ಕಿರಿ ದಲಕ ನೈರ್ಕೊಂಡಿಪ್ಪನ ಮಂಡ ಕುಮಾರಿ ಅಶ್ವಿನಿ ಪೆರುವಾಯಿ ಒಟ್ಟಿಗೆ ನಮ್ಮವರದ ಕುಡರಿ ಈ ಮಂಡಳ ನೆಲೆಯಾಯಿನ ಮಾತ ಜಾಗ್ಯದ ದೈವ ದೇವರಿನ ಪಾದವು ತರೆತಗಾದ ಸಮಾಜದ ಶಕ್ತ ಬಂಧುಗಳಿಗೆ ಸಹಾಯಾರ್ಥವಾದ 2ನೇ ವರ್ಷದ ಕೆಸರುಗದ್ದೆ ಕ್ರೀಡಾಕೂಟ ಅಮೃತ ದೀಪ ಕೆಸರು ಕಂಡ ಉತ್ಸವ 2023 ಜೈ ಮಾಡ್ರವಲೆ ಜೋರಾಗಿ ಮಾಡು ಇಡ್ಲಿ ತಿಂತಾರೆ ಮಾತ್ರಲ್ಲ ಇಡ್ಲಿ ಮೂಡದಿಂದ ಇಡ್ಲಿ ಸಾಂಬಾರ್ ಆ ಸಾಂಬಾರದ ಪವರ್ ಇದ್ದದ ನೋಡ್ರಿ ಸೊ ಭಾರತ್ ಮಾತಾ ಕಿ ಆವೋಜಿ ನನ್ನ ಬೋರ್ಡ್ ಎನರ್ಜಿ ಈಗ ಎನರ್ಜಿ ನಮಗೆ ಡಿಪೆಂಡ್ ಆದೊಂಡು ನಾನು ದುಪ್ಪು ಒಬ್ಬನ ಗೊಬ್ಬರು ದೀಕ್ಷಿತ್ ಎಸ್ ಯಾನ್ ಪಟ್ಟದುಲೆ ಮಾತಿಗೆ ಅವರ ಜೋರಾದ ಜೈ ಪಾಡುವೆ ಅವಳಿ ಗೋಡಿ ರೆಡಿಯಾ ಜೈ 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 ಈ ರೆಡಿ ಗಾಮಿಸ್ ರೆಡಿಯಾ
ಜೋಕ್ಲೆ ಒಂದನೇ ಕ್ಲಾಸ್ 4ನೇ ಕ್ಲಾಸ್ ಮಾಡಿದ್ರೆ ಜೋಕು ನಾನು ಇದು ಕ್ಲಿಯರ್ ಬೇಕಾದ್ರೆ ಬದಿಗೋಡ್ಲು ತಾಟಿ ಕೊಟ್ಟರು ಮಿತ್ರರು ಎಸ್ ರೆಡಿ ಆನ್ ಯುವರ್ ಮಾರ್ಕ್ ರೆಡಿ 1 2 ಅಲ್ಲೇ ಹೊಡಿಯರೆ ಮೂಜನ ಈಚೆ ರೆಡಿ 1 2 ಬರ್ರಿ ಅಪ್ 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 ಪೂರಿಯರೆ ಜೋರಾಯಿನ ತಾಟಿ ಬರೋಣ ನೆಕ್ಸ್ಟ್ ಅಚ್ಚಾ ರೆಡಿ ಓಕೆ ಯಾವ ರಿತಿಕ್ ಫೋನ್ಗೆಲ್ಲ ಮೈಕ್ರೋಫೋನ್ ಆನ್ ಆಗಿದ್ದಲೆ ಎಲ್ಲ ಕೇಳಿಕೊಳ್ಳಿ ಫಸ್ಟ್ ಸೆಕೆಂಡ್ ಓನ್ಲಿ ರೆಡಿ ಆನ್ ಯುವರ್ ಮಾರ್ಕ್ ರೆಡಿ 1 2 ಬಲೆ ಯಾವ ಬೋರ್ಡ್ ಜೋಕ್ಲೆ ದಾದನಿಗೆ ಅವರ ಪದ್ಮಶ್ರೀ ಅತನಾಡ ರಮಿತಾ ನಿಮಗೆ ಬಸರಿ ಎಲ್ಲಿ ಕೆಲಸ ಜೋಕ್ಲೆ ಎಲ್ಲ ಬಾಕಿ ಇಲ್ಲ ಬಲಿಪಿ ಹೈಸ್ಕೂಲ್ ವಿಭಾಗದ ಆಂಜೋಗಿಗಳು ಬೇಗ ನಮ್ಮ ಸಂಘಟನೆಯ ಗಮನಕ್ಕೆ ಬರುತ್ತದೆ. ಯೋಚಿಸುವುದಕ್ಕೂ ಸಮಯವಿಲ್ಲದಂತೆ ತಕ್ಷಣ ಕಾರ್ಯಪ್ರವೃತ್ತರಾದ ನಮ್ಮ ತಂಡ ಜಯಮ್ಮನಿಗಾಗಿ ಅಮೃತ ದೀಪ ಆಶ್ರಯ ಯೋಜನೆಯನ್ನ ಆರಂಭಿಸಿತ್ತು. ಅದೇ ಕನಸಿನ ಯಾವುದೇ ಮನೆಯು ಬೆಳಗುವುದಕ್ಕೆ ದೀಪವೊಂದು ಉರಿಯಬೇಕು. ದೀಪವೊಂದು ಉರಿಯಲು ಬತ್ತಿ ತಾನೆ, ಬತ್ತಿಯೊಂದು ತನ್ನ ಸರ್ವಸ್ವವನ್ನೂ ಸಮರ್ಪಿಸಬೇಕು. ಬತ್ತಿಗೆ ಶಕ್ತಿಯಾಗಿ ತೈಲದ ಪೂರೈಕೆಯಾಗಬೇಕು. ಬನ್ನಿ, ಆ ದೀಪದಂತೆ ಅಶಕ್ತರ ಮನವ ಬೆಳಗಬೇಕಿದೆ. ಬನ್ನಿ, ಬತ್ತಿಯಂತೆ ನಮ್ಮನ್ನ ಸಮರ್ಪಿಸುತ್ತಿರಲು ಹೆಂಚಬೋಡು ಕೆಸರು ರಟ್ಟಿಸಿಬೋಡು 3 ಜನ ಎಂಡ್ ಪಾಯಿಂಟ್ ಚೂರು ಸೈಡ್ ಅಂತಲೇ ರಾಮಣ್ಣ ಓಕೆ ಆಡಿಯೋ ರೆಡಿ ಸಂಘಟನೆಗೆ ಬೇಕಾಗಿ 25,000 ರೂಪಾಯಿಗಳ ಸಹಾಯವನ್ನು ಮಾಡಿರುತ್ತೇನೆ. ನಿಮ್ಮೆಲ್ಲರ ಕೈ ಚಪ್ಪಾಳೆಯ ಗೌರವವನ್ನ ಸಮರ್ಪಿಸಬೇಕಾಗಿ ಕೇಳಿಕೊಳ್ತಾ ವಿಶೇಷ ಆಹ್ವಾನಿತರಾಗಿ ಆಗಮಿಸಿರುವ ದೀಪಕ್ ಪಾಣಾಜೆ ಇವರು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಇವರಿಗೆ ಉತ್ಸವ ಸಮಿತಿಯ ಪರವಾಗಿ ಹಾಗೂ ಅಮೃತ ದೀಪ ಸಂಘಟನೆಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಅವರನ್ನ ಸಾಲು ಹೊದಿಸಿ ಸನ್ಮಾನಿಸಬೇಕಾಗಿ ಅಮೃತ ದೀಪ ಸಂಘಟನೆಯ ಸಮಿತಿ ಸದಸ್ಯರನ್ನ ಕೇಳಿಕೊಳ್ತಾ ಇದ್ದೇನೆ. ಕಾಡಿನಲ್ಲಿ ಸೊಪ್ಪಿದೆ, ಗದ್ದೆಯಲ್ಲಿ ಗೊಬ್ಬಿದೆ.
ಇವರು ವೇದಿಕೆಯಲ್ಲಿದ್ದಾರೆ. ಇವರು ಇಲ್ಲಿನ ಕೆಸರು ಗದ್ದೆ ಉತ್ಸವಕ್ಕೆ ಶುಭಾಶಯಗಳನ್ನು ಕೋರಬೇಕಾಗಿ ಮಾತ್ರ ಎಲ್ಲ ಸಭೆಗಳ ಕೆಸರು ಮಗ್ಗಿದೆ ಅಂತ ಮಾತ್ರ ಮತ್ತು ವಿಷಯವನ್ನು ತುಂಬದ ಪೂರವರ ನೆನಪು ಗೊತ್ತಿಲ್ಲ ಕಾಪು ಕೆಸಡುಪುರದಿಂದ ಎಂಟೆಗೆ ಅವು ನಮ್ಮ ಚರ್ಮರೋಗಪುರ ಹೋಗಿಗೆ ಒಂದು ಏಪಲ ಕೆಸಡುಪುರಕ್ಕೆ ನಾವು ಕುಡಿಸೋದಿಂಚಿ ಮತ್ತೆ ಕೆಲವು ಕಂಡವುಗಳ ಇಂಚಿನ ಹಳ್ಳಿ ಪ್ರದೇಶಗಳು ನಮ್ಮ ಗ್ರಾಮೀಣ ಪ್ರದೇಶಗಳು ಮಾತ್ರ ಕೆಲವು ಕಂಡವು ಒರಿಜಿನ ತಂದೆ ಪೇಟೆಂಟ್ ಮಾತ್ರ ಕಂಡಪುರ ಜೀವನ ದಿಕ್ಕಂದು ಕೆಸಡು ಒಂದಿದ್ದಕ್ಕೂ ನಾನು ಅವೆಲ್ಲ ಹಾಲ್ಡ್ ಒಂದು ಪರಿಸ್ಥಿತಿ ಬರ್ಬಿಡೋದು ಅದನ್ನು ಗೊತ್ತಿತ್ತು. ಈ ಕೆಸರದ ಇಂಚಿನ ಕಂಡವು ನನ್ನದು ಒರಿಯಾಡು ಮತ್ತು ಖುಷಿ ಆಗುದು. ಅಮೃತ ದೀಪದಕ್ಕೂ ಒಂದು 2ನೇ ವರ್ಷದ ಆಚರಣೆ ಒಂದೊಂದಲ್ಲೇರಿ ಅಣ್ಣದು 8 ಉದ್ದೇಶಗಳು ಒಂದೊಂದಲ್ಲೇರಿ ಖಾಲಿ ಒಂದು ಕೆಸಡು ಬರ್ತೀನಿ ಗೊಬ್ಬನು ಒಂದು 2 ಉಪ್ಪಿನಿಗೆ ಹೋಗಿನ ಮಾತ್ರ ಆಗ್ತದೆ. ಅವತ್ತಂದ್ರೆ ಬೇರೆ ಬೇರೆ ಸಮಾಜ ಸೇವೆಲ್ಲ ಒಂದೊಂದಲ್ಲೇರಿ ಸಹಾಯ ಮಲ್ಪಂಚಿನ ಕೆಲಸ ಒಂದೊಂದಲ್ಲೇರು ಬಾರಿ ಖುಷಿದ ವಿಚಾರ. ಇಂಚಿನ ಸಮಾಜ ಸೇವೆ ನನಾತ್ ದಿಂಪಾವಡು ಈ ಸಂಸ್ಥೆ ನನಾತ್ ಬೆಳೆಯವಾಡು ಅಂಚನೆ ಊಟಕ್ಕೆ ನಮಗೆ ಮಸ್ತ್ ಖುಷಿ ಆಗುದು. ಕೆಲವು ಕಡೆ ಖಾಲಿ ಪುಟರ್ ಮಾತ್ರ ಮಂದವಲ್ಲ ನನ್ನ ಮುಂತಾದ ಜನಸು ನಂಗ ಅಂದರೆ ಇತ್ತಲ ಒಂದು ಕಡೆ ಹೋದ್ವ ಐತೆ ಅದು ಜನ ಇಚ್ಚಂಡು ಬಯ್ಯನಾಗ ಸಮಾರೋಪವಾರ ಬಿರೋದಾದ ಗೊತ್ತಿತ್ತು ಮಸ್ತ್ ಖುಷಿ ಆಗೋದು. ಇದು ಜನ ಮುಂದೆ ಸೇರ್ತೀನಿ ಅಂತ ನನಗೆ ಈ ಏಪಲ್ ಅದು 2ನೇ ವರ್ಷ ಆಗ್ತದೆ. ಒಂದು 20ನೇ ವರ್ಷದ ಆಚರಣೆ ಮಂದೋದಿಲ್ಲ ಅప్పుడు ನನ್ನಾತು ವರ್ಷದ ಇಂಚಿನ ಆಚರಣೆ ಮಂದ ಗೊತ್ತಿಲ್ಲ ಬಂದಿಗೆ ಅದೇ ಒತ್ತು ಬಾಧ್ಯವರು ಗೊತ್ತಾ ಆದಿಗೋಲದೆ ಮೂಡಲಿ ಹೋಗಿರೋ ಕೈ ಬೀಜಿರೋ ಓಕೆ ಮೈಕ್ ಹಾಕಿಲ್ಲ. ದೀಪಣ್ಣ ಇರ್ಲಿರದೆ ಕಾಂತಾರ ದುಂಚಿದಾರೆ ತಿಂಗಳಿಗೆ ಬೋರ್ಡ್ ಎಸ್ ಅಂದ್ ಬಟ್ ದೀಪಣ್ಣ ಮೂರು ಡೈಲಾಗ್ ಪಂದ್ರಣ್ಣ ಮಾತಿಲ್ಲೋರಾರೆ ಜೋರೈನ ಸಪೋರ್ಟ್ ಮಾಡ್ಕೊಡು 3 2 1 ರೆಡಿ ಎಸ್ ದೀಪಣ್ಣ ಎಂಚು ಬರೋದು ಒಂದು ವಿಸಿಲ್ ಕಾಡ ಕೊಡ್ಲ ಉದಯ ಅರ್ಜೆಂಟ್ ವಿಸಿಲ್ ಕೂದಲು ತುಂಬಾ ಹೋಗಿದೆ. ಕಾಡಿನಲ್ಲಿ ಒಂದು ಸೊಪ್ಪು ಸಿಗ್ತದೆ. ಥ್ಯಾಂಕ್ ಯು ಸೋ ಮಚ್. ಹೆಂಚಿನ ಮಹಿಳೆಯರ ವಿಭಾಗದ ಓಟದ ಸ್ಪರ್ಧೆ ನಾರಿಯರ ಓಟ. ಓಕೆ
ಅಮೃತ ದೀಪ ಕೆಸರಿಗದ್ದೆ ಉತ್ಸವದ ಈ ಒಂದು ಕಾರ್ಯಕ್ರಮವು ವಿಶ್ವದಾದ್ಯಂತ ನೇರ ಪ್ರಸಾರಗೊಳ್ಳುತ್ತಾ ಇದೆ. ಟಿವಿ ಯೂಟ್ಯೂಬ್ ನೇರ ಪ್ರಸಾರದ ಪ್ರಾಯೋಜಕರಾಗಿ ಸಹಕರಿಸಿದ್ದಾರೆ. ಸಂವಿಧಾನ ಬರ್ಲ ಮಹಾಲಿಂಗ ಇಡೀ ದಿನದ ಕಾರ್ಯಕ್ರಮ ಭಾರಿ ಗಮ್ಮತ್ತದ ಒನಸು ಭಾರಿ ಪೊರ್ಲುದ ಕಾರ್ಯಕ್ರಮ ಮಂತದೇರು ಎಂಕ್ ಇಡೀ ದಿನ ಭಾಗವಹಿಸರೆ ಸಾಧ್ಯ ಐಜಿ ಅಂಚಾದ ಅನಿಸಿದ ಒನಸಾದ ಇಲ್ಲಾಗ ಬತ್ತೆ. ಅಮೃತ ದೀಪ ಪೆರ್ಲ ಮಕ್ಕಳು ಭಾರಿ ಗೌಜಿಡೆ ಕಾರ್ಯಕ್ರಮ ಮಂತರು ಇಡೀ ದಿನ ಒನಸಾದ ಗಮ್ಮತ್ತು ಭಾರಿ ಕುಸಿತ ಕಾರ್ಯಕ್ರಮ. ಸೊ ಫ್ರೆಂಡ್ಸ್ ಕೆಸರು ಒಂಜಿ ದಿನತ್ತ ಉಚ್ಚಾಯನ ತೂಯತ್ತ ಫ್ರೆಂಡ್ಸ್ ಎಂಚಾಂಡ ನಿಕ್ಲ ಉರುಡುಲ್ಲ ಅಂಚಿನ ಉಚ್ಚಾಯ ಮಂತೊಂದುಲ್ಲೆರ ಎಂಚ ದಾನದಾಯ್ತು ನಂಗೆ ಕಮೆಂಟ್ ಮನ್ಪ್ಲೆ ಅಂಚನೆ ಲೈಕ್ ಮನ್ಪ್ಲೆ ಶೇರ್ ಮನ್ಪ್ಲೆ ಈ ವಿಡಿಯೋ ಇಷ್ಟ ಅಂಡ ನಿಕ್ಲೆ ಸಬ್ಸ್ಕ್ರೈಬ್ ಮನ್ಪ್ಲೆ ಮರ ಪೋಡ್ಸಿ ನಾನು ಒಂಜಿ ಇಂಚನೆ ಒಂಜಿ ವಿಡಿಯೋದೊಟ್ಟಿಗೆ ನಿಕ್ಲ ತುಂಬ ಬರ್ಪೆ ಈ ವಿಡಿಯೋದು ನಿಕ್ಲೆ ಮಾತಾಡಿಗಳ ಸೊಲ್ಮೇಲು